ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಈ ಸೋರೆಕಾಯಲ್ಲಿ ಪಾಯಸ ಮಾಡುವಂತ ಇದ್ದೇನೆ. ಹೇಗೆ ಮಾಡ್ತೇನೆ ತೋರಿಸ್ತೇನೆ ನಿಮಗೆ, ಬನ್ನಿ. ನಾನು ಇಡೀ ಅಕ್ಕಿ ಹಾಕ್ಕೊಳ್ತಿದ್ದೇನೆ. 1 ಲೋಟ ಅಕ್ಕಿ. 1 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತೇನೆ. 4-5 ಹಾಕ್ಬೋದು ಅವರವರಿಗೆ ಬೇಕಾದಷ್ಟು. ನೋಡಿ, ಇದು ತುಂಬ ಉಂಟು, ಒಬ್ಬರಿಗೆ ಇಬ್ಬರಿಗೆ ಇದು ಜಾಸ್ತಿ ಆಗ್ತದೆ. ಇದೊಂದು 7-8 ಜನಕ್ಕೆ ಮಾಡ್ಬೋದು, ಅಷ್ಟು ಉಂಟು ಇದು ಹೋಳು. ಇದನ್ನು ಇಷ್ಟು ನೋಡಿ, ಇಷ್ಟು ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾವು ಇದನ್ನು ಸೇರಿಸುವ, ಹೋಳನ್ನು ಸೇರಿಸುವ ಅಕ್ಕಿ ಜೊತೆ. ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸುವ. ನೋಡಿ, ಇದಕ್ಕೆ ಈ ಪಾಯಸಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಈಗ ರುಬ್ಬಿಕೊಳ್ತೇನೆ. ನೋಡಿ, ಕುದೀತಾ ಉಂಟು, ಚೆಂದ ಬೆಂದಿದೆ. ನೋಡಿ, ಇಷ್ಟು ದಪ್ಪ ಇಷ್ಟು ಹೀಗೆ ಬೆಂದಿದೆ. ನೋಡಿ, ಅಕ್ಕಿ ಮತ್ತು ಸೋರೆಕಾಯಿ ಎಲ್ಲ ಹೊಂದ್ಕೊಂಡಿದೆ, ಚೆನ್ನಾಗಿ ಬಂದಿದೆ. ಇದಕ್ಕೆ ಈಗ ನಾವು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕಿ ಬೆಲ್ಲ ಕರಗಬೇಕಲ್ಲ, ಅವರವರ ರುಚಿಗೆ ತಕ್ಕಷ್ಟು. ನೋಡಿ, ನಾನು 2 ಪೀಸ್ ಬೆಲ್ಲ ಹಾಕ್ತಿದ್ದೇನೆ, ಇಷ್ಟು ದೊಡ್ಡದು. ಹಾಗೆ ಅವರವರಿಗೆ ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೊಳ್ಳೋದು. ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡುವವರಿಗೆ ತುಂಬ ಹೀಟಾದರೆ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಮ್ಮೆ ಮಾಡಿ ನೋಡಿ. ಬೆಲ್ಲ ಹಾಕಿ ಕರಗಿತು. ಈಗ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಿದ್ದೀನಿ. ಇದನ್ನು ಸೋಸೆ ಹಾಕುವವರು ಸೋಸೆ ಹಾಕ್ಬೋದು. ಇದು ಸೋರೆಕಾಯಿ ಆದುದರಿಂದ ನಾನು ಹಾಗೇ ಸಣ್ಣ ರುಬ್ಬಿಕೊಂಡು ಹಾಕ್ಕೊಳ್ತಿದ್ದೇನೆ. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರ ಹೋಳೆಲ್ಲ ಕಚ್ಚಲಿಕ್ಕೆ ಸಿಗುವಾಗ ತುಂಬ ಬೆಂದಿರಬೇಕು. ಮತ್ತು ಸಕ್ಕರೆ ಎಲ್ಲ ಹಾಕಿ ಪುಡಿ ಮಾಡಿ ಸಕ್ಕರೆಲ್ಲ ಹಾಕಿ ಏಲಕ್ಕಿ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಟೇಸ್ಟಿಗೆ. ಇದಕ್ಕೆ ಏಲಕ್ಕಿ ಪೌಡ್ರು ಬೇಕಾಗುವುದಿಲ್ಲ, ಆದರೆ ಪರಿಮಳಕ್ಕೋಸ್ಕರ ಹಾಕೋದು. ತುಪ್ಪದಲ್ಲಿ ಗೋಡಂಬಿ ಹುರಿದು ಹಾಕೋದ್ರಿಂದ ಬಾಯಿಗೆ ಸಿಗುವಾಗ ತುಂಬ ಖುಷಿ ಆಗ್ತದೆ ಅಂತ ಹಾಕ್ಕೊಳ್ಳೋದು, ಇಲ್ಲಾಂದರೆ ಬೇಕಾಗುವುದಿಲ್ಲ. ನೋಡಿ, ತುಂಬ ಚೆಂದಾಗಿದೆ. ಈಗ ಎಲ್ಲ ರೆಡಿ ಆಯಿತು. ಇದಕ್ಕೆ ತುಪ್ಪದಲ್ಲಿ ಒಂದು ಗೋಡಂಬಿ ಕಾಯಿಸಿ ಹಾಕ್ಕೊಳ್ತೇನೆ. ತುಪ್ಪದಲ್ಲಿ ಸ್ವಲ್ಪ ಗೇರು ಬೀಜ ಅಂದರೆ ಗೋಡಂಬಿನ ಹುರ್ಕೊಳ್ತೇನೆ. ಹುರ್ಕೊಂಡು ಹಾಕ್ಕೊಂಡ್ರೆ ಆಯ್ತು ಅಲ್ಲಿಗೆ. ನೋಡಿ, ಸೋರೆಕಾಯಿ ಪಾಯಸ ರೆಡಿಯಾಗಿದೆ. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.